كلهم أجمعين. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل على سيدنا محمد وعلى آل سيدنا ومولانا محمد. اللهم أوصل مثل ثواب ما قرأناه وما صليناه إلى حضرة حبيبنا وسيدنا وشفينا ومولانا ومرشدنا ومنجينا محمد صلى الله عليه وسلم، إلى حضرة سائر الأنبياء والأولياء والعلماء والشهداء والصالحين والصديقين والصالحين، ثم إلى حضرة الخلفاء الأربعة سيدنا أبي بكر وسيدنا عمر وسيدنا عثمان وسيدنا علي رضي الله تعالى عنهم أجمعين، ثم إلى حضرة البدريين والأحديين والهنينيين والخندقيين وسائر الصحابة والقرابة كلهم أجمعين، ثم إلى حضرة الأولياء الكرام من مشارق الأرض إلى مغاربها. اللهم بحقهم وبجاههم وبعلومهم وبكراماتهم بارك لنا في تعلمنا وتعليمنا. اللهم بارك لنا في اجتماعنا هذا. اللهم بارك لنا في دكاننا هذا. اللهم بارك لنا في تجارتنا. اللهم بارك لنا في كسبنا. اللهم بارك لنا في كل أمورنا بركة تامة كما باركت على عبادك الصالحين. اللهم ربنا آتنا خير الدنيا وخير الآخرة واصرف عنا شر الدنيا وشر الآخرة. اللهم انقلنا من ذل معصيتك إلى عز طاعتك يا واجب الوجود يا واهب الخير والجود. أفض علينا من بركاتك ويسر علينا من خزائن رحمتك يا رب العالمين. اللهم ربنا آتنا في الدنيا حسنة وفي الآخرة حسنة وقنا عذاب النار. اللهم ربنا تقبل منا إنك أنت السميع العليم وتب علينا إنك أنت التواب الرحيم وارحمنا برحمتك يا أرحم الراحمين. صلى الله تعالى على سيدنا محمد وعلى آله وسلم. سبحان ربك صلى الله على محمد صلى الله عليه وسلم. صلى الله على محمد صلى الله عليه وسلم. اللهم صل على محمد يا رب. ಮಂಗಳೂರು ತಾಲೂಕಿನ ಬೆಲ್ಮ ಗ್ರಾಮದ ಜನನಿ ಪ್ರದೇಶವಾಗಿರ್ತಕ್ಕಂಥ ದೇರ್ಲಕಟ್ಟೆ ಪ್ರದೇಶದಲ್ಲಿ ಇವತ್ತು ಶುಭಾರಂಭಗೊಂಡಂತಹ ಮ್ಯಾಂಗೋ ಬೆರೀಸ್ ಅನ್ನುವ ಈ ಸಂಸ್ಥೆಗೆ ಮೊದಲನೇದಾಗಿ ವಿಶೇಷವಾಗಿ ಶುಭವನ್ನು ಹಾರೈಸ್ತಾ ಈ ಒಂದು ಕಾರ್ಯಕ್ರಮದ ಇವತ್ತಿನ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಜಂಟಿಯಾಗಿ ನಿರ್ವಹಿಸಿಕೊಂಡಂತಹ ನಮ್ಮೆಲ್ಲರ ನಾಯಕರು, ಭಾರತೀಯ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂತಹ ಜನಾಬ್ ಹೈದರ್ ಪ್ರತಿಪಾಡಿಯವರಾಗಿ ಮಿಸಿದ್ದಾರೆ. ಅವರನ್ನು ನಾನು ಈ ಮಾಲಕರ ಪರವಾಗಿ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಚ್ಚಿಲ ಜುಮ್ಮಾ ಮಸ್ಜಿದಿನ ಮುದರ್ರಿಸರಾಗಿರ್ತಕ್ಕಂತಹ ಇಬ್ರಾಹಿಂ ಫೈಜಿ ಅವರಿದ್ದಾರೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೂರ ಮುಖ್ಯ ಅತಿಥಿಯಾಗಿ ಅಜೀಜ್ ಕುದ್ರೋಳಿ ಅವರು, ಕಾರ್ಪೊರೇಟರ್ ಮಂಗಳೂರು, ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಬಹಳ ಅಗತ್ಯವಾದಂಥ ಒಂದು ವ್ಯವಸ್ಥೆ ಇದಾಗಿದೆ. ನಿಮಗೆ ಗೊತ್ತಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ ಈ ಒಂದು ಜಾಗ ಯಾವ ರೀತಿಯಲ್ಲಿ ಬೆಳೆದು ಬರುತ್ತಿದೆ ಎಂಬುದನ್ನು. ಜಗತ್ತಿನಲ್ಲೇ ಇಂಥ ಒಂದು ರೋಡು ಯಾವುದು ಇಲ್ಲ ಎಂಬುದನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. 4 ಮೆಡಿಕಲ್ ಕಾಲೇಜುಗಳು, ಯೂನಿವರ್ಸಿಟಿಯು ಹೊಂದಿಕೊಂಡಂಥ ಒಂದು ಹತ್ತಿರ ಇರುವಂಥ ವ್ಯವಸ್ಥೆ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಇಂಥ ಒಂದು ರೋಡು. ಈ ಪರಿಸರದಲ್ಲಿ ಹುಟ್ಟಿಕೊಂಡಂಥ ಈ ನಮ್ಮ ಒಂದು ವ್ಯವಸ್ಥೆ
ಅಲ್ಲಾಹು ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಗ್ರಾಹಕರನ್ನು ಬಂದು ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ಮಾಡಿದಾಗ ನಮ್ಮ ಊರಿಗೆ ಯಾವುದೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇದನ್ನು ಬೆಳಗಿಸಬೇಕಾದರೆ ನಮ್ಮೆಲ್ಲರ ಅಗತ್ಯ ಬಹಳ ಅವಶ್ಯಕತೆ ಇದೆ. ಏನು ನಾವು ಗ್ರಾಹಕರಾಗಿ ಬಂದು ಒಳ್ಳೆಯ ರೀತಿಯಲ್ಲಿ ಸಹಕರಿಸಿಕೊಂಡಾಗ ಅದೇ ರೀತಿಯಲ್ಲಿ ಅವರು ಕೊಡುವಂಥ ಏನು ನಮಗೆ ರುಚಿಯಾದ ವ್ಯವಸ್ಥೆಗಳಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ದರವನ್ನು ಅವರು ನಿಗಮಿಸುವುದು, ನಾವು ತೆಗೆದುಕೊಳ್ಳುವುದು, ಈ ಒಂದು ಅಂಗಡಿಯ ಈ ಒಂದು ಪಾರ್ಲರನ್ನು ಇನ್ನೂ ಉತ್ತಮ ಸ್ಥಿತಿಯಲ್ಲಿ ಬೆಳೆಸಲಿಕ್ಕೆ ನಮ್ಮೆಲ್ಲರದ್ದು ಸಾಧ್ಯ ಆಗ್ತದೆ. ಆದ್ದರಿಂದ ಗ್ರಾಹಕರಲ್ಲಿ ನಮ್ಮ ಊರಿನವರಲ್ಲಿ ಹೇಳುತ್ತಿದ್ದೆ, ಮಾಡಿದಂಥ ಒಂದು ವ್ಯವಸ್ಥೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಾಗ ಖಂಡಿತ ಅವರಿಗೂ ಸಂತೋಷ ಆಗ್ತದೆ. ಭಾಳ ಒಳ್ಳೆಯ ರೀತಿಯಲ್ಲಿ ಖರ್ಚೆಲ್ಲ ಹಾಕಿದ್ದಾರೆ. ಒಳ್ಳೆಯ ರೀತಿಯ ಇದು ಐಸ್ ಕ್ರೀಮ್ಗಳು ತುಂಬ ಇರ್ಬೋದು, ಪಾರ್ಲರ್ಗಳು ತುಂಬ ನೀವು ನೋಡಿರ್ಬೋದು. ಆದರೆ ಇದೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಹೆಸರನ್ನು ತಂದಂಥ ಒಂದು ಕಂಪನಿ ಆಗಿರ್ತದೆ. ಆದ್ದರಿಂದ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಮ್ಯಾಂಗೋ ಎಂಬ ಒಂದು ಬ್ಯಾರಿಜ್ ಅಂತೇಳಿ ಇದನ್ನು ಹೆಸರಿಟ್ಟುಕೊಂಡಿದ್ದಾರೆ. ಇದನ್ನು ಅಲ್ಲಾಹು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರಲಿ. ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದು ನಮ್ಮ ಜೀವನದ ಉದ್ದಕ್ಕೂ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳಗಿ ಬರಲಿ ಅಂತೇಳಿ ಆಶಿಸ್ತಾ ನನ್ನ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಸಿನ ಆಫರ್ ದವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್. ದ ರೈಟ್ ಬಿಸ್ನೆಸ್ ಅನ್ನುವ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಜನಾಬ್ ವೈದ್ಯ ಪ್ರತಿಪಾಡಿಯವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಈ ಒಂದು ಮಳಿಗೆ ವಿಚಾರವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಕಾರ್ಪೊರೇಟ್ ಅಜೀಜ್ ಅಕ್ಕನವರು ಒಂದೆರಡು ಮಾತು. ಬಹಳ ಸಂತೋಷವಾಗ್ತಿದೆ. ಮಂಗಳೂರಿನ ಈ ಕೇಂದ್ರದಲ್ಲಿ ತಾವೊಂದು ಐಸ್ ಕ್ರೀಮ್ ಪಾರ್ಲರನ್ನು ಇಟ್ಟುಕೊಂಡಿದ್ದೀರಿ. ಯಾಕಂತ ಹೇಳಿದರೆ ಇಲ್ಲಿಗೆ ಜನರಿಗೆ ಒಂದು ತಲೆಯಲ್ಲಿತ್ತೇನೆಂದರೆ ಐಡಿಯಲ್ ಮಾತ್ರ ಐಸ್ ಕ್ರೀಮ್ ಪಾರ್ಲರ್ ಅಂತೇಳಿ. ಈಗಿಂದ ಬೇರೆ ಬೇರೆ ಐಸ್ ಕ್ರೀಮ್ಗಳು ಚಲಾವಣೆಗೆ ಬರ್ತಾ ಇದೆ. ಅದೇ ರೀತಿಯಲ್ಲಿ ಈ ಮ್ಯಾಂಗೋ ಬ್ಯಾರಿಸ್ ಎಂಬ ಒಂದು ಸಂಸ್ಥೆ ಕೂಡ ಇಲ್ಲಿ ಬಂದಿರೋದು ಬಹಳ ಸಂತೋಷ. ಇದರ ಎಲ್ಲ ಪಾಲುದಾರರು ಯಾವ ಉದ್ದೇಶವನ್ನು ಇಟ್ಟು ಯಾವ ಗುರಿಯನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಿರೋ ಅವರಿಗೆ ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನು ಅವರ ಕನಸನ್ನು ನನಸು ಮಾಡಲಿ, ಅವರ ಯಾವ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೋ ಅದನ್ನು ಪೂರ್ತಿಗೊಳಿಸಲೆಂದೇಳಿ ಅವರಿಗೆ ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಾಕ್ತವನ್ನು ನ್ಯಾಯಯುತವಾಗಿ ವ್ಯಾಪಾರ ಮಾಡಿದಾಗ ಅಲ್ಲಾಹನ ದಯೆ ಖಂಡಿತ ಇರುತ್ತಾ ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಾ ಜನಾಬ್ ಅಜೀಜ್ ಕುದ್ರೋಳಿಗೆ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ BJPಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತ ಸಂತೋಷ್ ಪೋಳಿ ಅವರವರು ವಿಶೇಷವಾಗಿ ಶುಭಾರೈಸಿ ಬೇರೆ ಕಡೆ ಕಾರ್ಯಕ್ರಮ ಇರೋದ್ರಿಂದ ನಿರ್ಗಮಿಸಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಸಿಟಿಯ ಬೇಬಿ ನೀಡ್ಸಿನ ಮಾಲಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾಗಿರ್ತಂಥ ತೌಫೀಕ್ ರವರಿದ್ದ ಅವರನ್ನು ಕೂಡ ಸ್ವಾಗತಿಸ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿ ಅದೇ ರೀತಿ ಈ ವ್ಯಾಪಾರದ ಅಲ್ಲಾಹು ಒಳ್ಳೆಯ ಅಭಿವೃದ್ಧಿಯನ್ನು ನೀಡಲಿ ಅಂತಕ್ಕಂಥ ಸಂದೇಶವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.